ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜೆಟ್ ತೊಕ್ಕೋಟು ಕಾಪಿಕಾಡು ದಲ್ಪ ಬಿರ್ಸದ ಚಾಲನೆಡು ಕಾರೊಂಜಿ ತಾದಿ ನಡುತ್ತ ಡಿವೈಡರ್ಗೆ ಗುದ್ದುದು ತಾದಿ ದಾಟೋದಿತ್ತಿನ ವ್ಯಕ್ತಿಯೋರಿಯಾಗ್ಲ ಗುದ್ದುದು ಆಕ್ಟಿವಾ ಬೈಕ್ ಸೇರ್ನಂಚ ಮೂಜಿ ದ್ವಿಚಕ್ರ ವಾಹನಲೆಗೆ ಗುದ್ದಿನ ಘಟನೆ ಶುಕ್ರವಾರ ಬಯ್ಯಗೆ ಸುಮಾರು ಹಾಜರೆ 7 ಗಂಟೆದ ಪೊರ್ತುಗು ವರದಿಯಾತನು. ಸ್ಪಾಟ್ ಅಲ್ಲಿ ಇಲ್ಲ ಇಲ್ಲ ಯಾರು ಜೊಮೆಟೊ ಅಲ್ಲಿ ಅಲ್ಲಿಂದ ಮತ್ತೆ ಬಂದ್ರೆ ಅಲ್ಲಿ ಅವರಿಗೆ ಈಗ ಅವರು ರೆಸ್ಪಾಂಡೇ ಮಾಡ್ತಾರಲ್ಲ ಸರ್ ಅದಕ್ಕೆ ನಾವು ಮೈಂಡ್ ನೋಡ್ತೀವಿ ಕಂಟ್ರೋಲ್ ಇಲ್ಲ ಸರ್ ತಾದಿ ದಾಟೋದಿತ್ತಿನ ವ್ಯಕ್ತಿ ಝೊಮ್ಯಾಟೊದ ಪಾರ್ಸೆಲ್ ಸೇವೆ ಒದಗಾವೊಂದಿತ್ತಿನಾರು ಪಂಡದು ತೆರೆದು ಬತ್ತದಿತ್ತದು ಕಾರು ಗುದ್ದಿನ ಬಿರ್ಸಿಗೆ ಅರೆನ ರಡ್ಡು ಕಾರುಗಳ ಜೋರು ಪೆಟ್ಟಾತನು ಅರೆನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗಳ ಸೇರಾದೇರು ಅಂಚನೆ ಬೈಕ್ಗೆ ಆಕ್ಟಿವಾಗಿ ಗುದ್ದಿನ ಕಾರು ಚಾಲಕನ ನಿಯಂತ್ರಣ ಇಜ್ಜಂದ ತಾದಿ ಬರಿತ ಹೋಟೆಲ್ ದಲ್ಪ ತಿರ್ಗದು ಉಂತುದುಂಡು ಕಾರು ಕಂಡಾಬಟ್ಟೆ ಬಿರ್ಸಿಡಿ ಇತ್ತನು ಚಾಲಕಗೆ ನಿಯಂತ್ರಣನೇ ಇಜ್ಜಾಂಡು ಪಂಡದ ಸ್ಥಳೀಯರು ಕಾರ್ದಕ್ಲೇನು ಆಕ್ಷೇಪಿಸಾದನಗ ಒಂತೆ ಪಡ್ತು ಜಾಗೇಡು ಜನ ಸೇರಿದು ಬಿರ್ಸದ ವಾತಾವರಣಲ ಇತ್ತನು. ಉಳ್ಳಾಲ ಪೊಲೀಸರು ಸುರುಕು ಜಾಗೆಗೆ ಬತ್ತದು ಜನಕ್ಲೇನು ನಿಯಂತ್ರಣ ಮಲ್ತೇರು ಅವೆರ್ದು ಬೊಕ್ಕ ಕಂಕನಾಡಿ ಸಂಚಾರಿ ಪೊಲೀಸರು ಜಾಗೆಗೆ ಬತ್ತದು ಘಟನೆದ ವಿವರನ್ನು ಪಡೆಯೊಂದು ಕಾರದಕ್ಲೇನು ವಶಕ್ಕೆ ಪಡೆಯೊಂದು ಪ್ರಕರಣ ದಾಖಲಿಸಾದೇರು.